ನಗರದ ತ್ರಿಮೂರ್ತಿ ಥಿಯೇಟರ್ನಲ್ಲಿ ಜೇಮ್ಸ್ ಚಿತ್ರ ಇಂದು ಪ್ರದರ್ಶನಗೊಳ್ಳುತ್ತಿದ್ದು, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಜೇಮ್ಸ್ ಸಿನಿಮಾದ ಬ್ಯಾನರ್ಗಳನ್ನು ಹಾಕಿ ಸಂಭ್ರಮಿಸಿದ್ದಾರೆ. ಇನ್ನು ತ್ರಿಮೂರ್ತಿ ಥಿಯೇಟರ್ ಕಲರ್ಫುಲ್ನಲ್ಲಿ ಮಿಂಚುತ್ತಿದೆ. ಅಭಿಮಾನಿಗಳು ಸಿನಿಮಾ ವೀಕ್ಷಿಸಲು ಬೆಳಗ್ಗಿನಿಂದಲೇ ಕಾದು ಕುಳಿತಿರುವ ದೃಶ್ಯ ಕಂಡುಬಂತು. ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹಾಕಿರುವ ಬ್ಯಾನರ್ಗಳಲ್ಲಿ ಅಪ್ಪು ನೀವೆಂದು ಅಮರ ಎಂದು ಬರೆಯಲಾಗಿದೆ. ಅಪ್ಪು ನಿಧನದ ಸಂಕಟ ಒಂದೆಡೆಯಾದರೆ, ಅವರ ಜೇಮ್ಸ್ ಚಿತ್ರ ಬಿಡುಗಡೆಯ ಸಂಭ್ರಮ ಇನ್ನೊಂದೆಡೆಯಾಗಿದೆ. ಇಂದು ದೇಶಾದ್ಯಂತ ವಿವಿಧ ಭಾಷೆಗಳಲ್ಲಿ ಜೇಮ್ಸ್ ಚಿತ್ರ ಬಿಡುಗಡೆಯಾಗಲಿದ್ದು, ಸುಮಾರು 4,000 ಸಿನಿಮಾ ಮಂದಿರಗಳಲ್ಲಿ ಜೇಮ್ಸ್ ಚಿತ್ರ ಬಿಡುಗಡೆಯಾಗಲಿದೆ.